ಕೊರೋನಾ ಲಾಕ್ಡೌನ್ ಸಂದರ್ಭಡು ವಲಸೆ ಕಾರ್ಮಿಕರು ದಿಂಜ ಬಂಗಾಗತಿ ಕಲ್ದೇರು ಅಕ್ಲನ ಊರುಗು ಪಿರ ಪೋಯರೆ ಆವಂದಿನ ಪರಿಸ್ಥಿತಿ ಬೆನಿಯರೆ ಬೇಳೆ ಇಜ್ಜಿ ಇಂದು ಭಾರಿ ತೊಂದರೆದ ಪೊರ್ತು ಅಂಚಿನೊಂಜಿ ಉತ್ತರ ಪ್ರದೇಶದ ಕಾರ್ಮಿಕರನ ತಂಡ ನಾಟಕಲ್ ಪರಿಸರದ ತಿಕ್ಕಲ್ದಿತ್ತೇರು ಅಕಲ್ನ ಬಂಗನು ಗಮನಿಸಾದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಸಲೀಂ ಮೆಗಾ ಅಕ್ಲೆಗೆ ಬೋಡಿತಿನ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡ್ತದೆ ಮಾನವೀಯ ಸೇವೆಯನ್ನು ತೋಜಾದೇರು ಸಂಕಷ್ಟದ ಉಪ್ಪುಣಕಲ್ಲಿಗೆ ಉಪಕಾರ ಮನ್ಪುಣ ಅರೆನ ಈ ಸೇವೆ ಮಾತೆರೆಗಳ ಮಾದರಿ ಆವಡು ಪಡೆದು ಶಾಸಕರು ಶ್ರೀ ಯುಟಿ ಖಾದರ್ ಸಲೀಂ ಮೆಗರನ ಜನಸೇವೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕೊರೋನಾ ವೈರಸ್ ಸಂಬಂಧಪಟ್ಟ ಹಾಗೆ ಇವತ್ತು ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಮತ್ತು ರಾಷ್ಟ್ರದ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ಜನಸಾಮಾನ್ಯರು ಬಹುಶಃ ಇವತ್ತು ಅಲ್ಲಿ ಬಾಕಿಯಾಗಿದ್ದಾರೆ. ಬಹುಶಃ ಇವತ್ತು ವಲಸೆ ಕಾರ್ಮಿಕರು ಇವತ್ತು ಯಾರಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ತಮ್ಮ ಕೆಲಸ ನಿರ್ವಹಿಸಿದ್ದಾರೆ. ಈ ಸಂದರ್ಭ ಇದ್ದವರಿಗೆ ಇಲ್ಲಿ ಕೆಲಸ ಕೂಡ ಇಲ್ಲ, ಊರಿಗೆ ಹೋಗಲಿಕ್ಕೆ ಬಿಡುವುದು ಕೂಡ ಇಲ್ಲ, ಅತಂತ ಸ್ಥಿತಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಗುರುತಿಸಿಕೊಂಡು ಬಹುಶಃ ನಮ್ಮ ಕೋಟೆ ಕಾರ್ಖಾನೆ ಪ್ರದೇಶದಂಥ ಒಂದು ಸುಮಾರು 30 ಕುಟುಂಬ ಇವತ್ತು ಯಾರಿದ್ದಾರೆ ಅವರಿಗೆ ಬಹುಶಃ ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡ ಸಲೀಂ ಮೇಗರ್ ಅವರು ಸ್ವಯಂ ಪ್ರೇರಿತ ಮುಂದೆ ನಿಂತು ಮಾನವೀಯತೆಯಿಂದ ಅವರಿಗೆ ಬೇಕಾಗುವಂಥ ಆಹಾರ ಧ್ಯಾನವನ್ನು ಇವತ್ತು ಅವರು ವಿತರಿಸಿದ ಅತ್ಯಂತ ನಮಗೆ ಸಂತೋಷ. ಬಹುಶಃ ಇವತ್ತಿನ ಕಾಲಘಟ್ಟ ಇದು ಮಾನವೀಯತೆಯ ಕಾಲಘಟ್ಟ. ಪರಸ್ಪರ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಬಹುಶಃ ಒಬ್ಬರಿಗೆ ಪ್ರೋತ್ಸಾಹಿಸಿಕೊಂಡು ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಜೀವನ ಮಾಡುವಂಥ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ ಸಲೀಂ ಮೇಘ ಮತ್ತು ಇನ್ನಿತರಂಥ ಸಂತೋಷ್ ಅವರ ಈ ಎಲ್ಲ ಕೆಲಸಗಳು ಎಲ್ಲರಿಗೊಂದು ಮಾದರಿಯಾಗಲಿ, ಎಲ್ಲರಿಗೂ ಪ್ರೇರಣೆ ಶಕ್ತಿಯಾಗಲಿ ಅಂತ ಹೇಳಿ ಬಹುಶಃ ಅವರನ್ನು ವಿಶೇಷ ಕೃತಜ್ಞತೆ ಸಲ್ಲಿಸ್ತಾರೆ. ಉತ್ತರ ಪ್ರದೇಶದ ಪೇಂಟಿಂಗ್ ಕೆಲಸದ ಕಾರ್ಮಿಕರು 25 ಜನ ಊರಿಗೂ ಪೋಯರೆ ಒಂದೇ ತಂಕಲ್ನ ಬಂಗನು ತನ್ನಡ ಪಡೆದಿತ್ತೇರು ಅಕಲ್ನ ಬಂಗನು ತೂದು ಶಾಸಕರು ಶ್ರೀ ಯುಟಿ ಖಾದರ್ಡಂದೆ ತೆರಿಪಾನಗ ಆರೆನ ಸೂಚನೆ ಪ್ರಕಾರ ದಾನಿಲೆನ ಸಹಕಾರಲು ಅಕ್ಲೆಗೆ 2 ತಿಂಗಳಿಗೂ ಆಪಿನಾಥ ದಿನಸಿ ಸಾಮಗ್ರಿಗಳನ್ನು ಕೊರತೆ ಪಡೆದು ಶ್ರೀ ಸಲೀಂ ಮೆಗ ಈ ಬಗೆಟ್ ತೆರಿಪಾಯಿರು ತಂಕಲ್ನ ಬಂಗಾಗೆ ಸ್ಪಂದಿಸಾಯಿನ ತಂಕ ಬಕ ಶಾಸಕರಿಗೆ ಅಕಳು ಉಡಲ್ ದಿಂಜಿದಿ ಸ್ವಲ್ಮೆ ಸಂದಾಯಿನ ತೂನಗ ತಂಕಲ್ನ ಸೇವೆ ಸಾರ್ಥಕ ಆತನ ಪಡೆದು ಖುಷಿಯಾಡು ಪಡೆದು ಶ್ರೀ ಮೆಗಾ ಸಲೀಂ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಈ ನಾಟಕಲ್ ಪರಿಸರದಲ್ಲಿರುವಂಥ UPಯ ಕೆಲಸ ಮಾಡುವಂಥ 25 ಮಂದಿ ಪೇಂಟಿಂಗ್ ಕೆಲಸ ಮಾಡುವಂಥವರು ಯಾರ ಒಂದು ಮಾಹಿತಿಯವರಿಗೆ ಸಲೀಂ ಮೇಗರ ಹತ್ರ ಹೋಗಿ ಶಾಸಕರನ್ನು ಆಗುವಂಥ ಒಂದು ಸಲಹೆಯನ್ನು ನೀಡಿದರು. ಆ ಸಂದರ್ಭದಲ್ಲಿ ಅವರು ನನ್ನ ಮನೆಗೆ ಬಂದು ಕೆಲವೊಂದು ಸಂಕಟಗಳನ್ನು ಹೇಳಿ ತುಂಬ ಕಣ್ಣೀರಿಟ್ಟ ಸಂದರ್ಭದಲ್ಲಿ ನಾನು ನಮ್ಮ ಶಾಸಕ ಯುಟಿ ಖಾದರ್ ಸಾಹೇಬರವರಿಗೆ ಫೋನ್ ಮುಖಾಂತರ ಭೇಟಿಯಾಗಿ ಅವರ ಹತ್ರ ವಿಚಾರವನ್ನು ತಿಳಿಸಿದಾಗ ಅವರು ನನಗೆ ಮಾಹಿತಿಯನ್ನು ಕೊಟ್ಟರು. ಅವರಿಗೆ ಬೇಕಾಗುವಂಥ ಒಂದು 2 ತಿಂಗಳಿಗೆ ಬೇಕಾಗುವಂಥ ದಿನಸಿ ಸಾಮಾನುಗಳನ್ನು ಕೊಡುವಂತೆ ನನಗೆ ಸಲಹೆಯನ್ನು ನೀಡಿದರು. ಆ ಸಂದರ್ಭದಲ್ಲಿ ನಮ್ಮ ಶಾಸಕರ ಮಾತನ್ನು ಕೇಳಿ ಆಗಲೇ ಒಂದೇ ಬೆಳಿಗ್ಗೆ ಸಂಜೆ ಆಗುವವರೆಗೆ ನಾನು ಅವರ ಪರಿಸರಕ್ಕೆ ಹೋಗಿ ಅವರ ಮನೆಗೆ ಹೋಗಿ ಸಂದರ್ಶನವನ್ನು ಮಾಡಿ ಅವರಿಗೆ ಬೇಕಾಗುವಂಥ ಸಾಮಾನುಗಳನ್ನು ನಾನು ಅಲ್ಲಿಗೆ ಮುಟ್ಟಿಸಿ ಅವರಿಗೆ ಭಾರಿ ಖುಷಿಯನ್ನು ಪಟ್ಟರು. ಶಾಸಕರಿಗೆ ಬೇಕಾಗಿ ಭಾರಿ ಖುಷಿಪಟ್ಟರು. ಆ ಸಂದರ್ಭದಲ್ಲಿ ಶಾಸಕರು ಬರಲಿಕ್ಕೆ ಆಗದ ಕಾರಣ ನಾನು ಅವರಿಗೆ ಸ್ಪಂದಿಸಿ ನಮ್ಮ ಶಾಸಕರು ಹೇಳಿದಂಥ ಮಾಹಿತಿಗೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇನ್ನು ಮುಂದಕ್ಕೂ ನಮ್ಮ ಶಾಸಕರಿಗೆ ಹಾಗೆ ಅವರನ್ನು ನೋಡುವಂಥ ಸಂಕಷ್ಟದಲ್ಲಿ ಇರುವವರಲ್ಲಿ ಸ್ಪಂದಿಸುವಂಥ ಕೆಲಸಗಾರಕ್ಕೆ ಇನ್ನು ಮುಂದೆಯೂ ದೇವರವರಿಗೆ ಆರೋಗ್ಯವನ್ನು ನೀಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ.